ಖ್ಯಾತ ಬಹುಭಾಷಾ ನಟಿ ಕೃತಿ ಶೆಟ್ಟಿ ಪೋಷಕರೊಂದಿಗೆ ಕಾಪು ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಾರಿಯಮ್ಮನ ದರ್ಶನ ಪಡೆದು ಅಮ್ಮನ ಅನುಗ್ರಹ ಪ್ರಸಾದ ಸ್ವೀಕರಿಸಿದರು. ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ಜೀರ್ಣೋದ್ಧಾರ ಕಾಮಗಾರಿ ಮತ್ತು ನವದುರ್ಗ ಲೇಖನ ಯಜ್ಞದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃತಿ ಶೆಟ್ಟಿ, ದೇಗುಲದ ಕೆಲಸ ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ನನ್ನ ಹಿಂದೆಯೂ ಇಲ್ಲಿಗೆ ಬಂದಿದೆ. ನನಗೆ ಇಲ್ಲಿ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ. ವರ್ಷಕ್ಕೆ 2 ಬಾರಿ ಇಲ್ಲಿಗೆ ಬರಲು ಮನಸ್ಸಾಗ್ತಾ ಇದೆ ಅಂತ ಹೇಳಿದರು. ಸಮಿತಿಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹೊಸ ಮಾರಿ ಅಮ್ಮ ದೇವಸ್ಥಾನಕ್ಕೆ ಬೈದೆ ಮಲ್ಪುನ ಪೂರ ತೂಯೆ ಬಾರಿ ಶೋಕುಂಡು ಲೈಕ್ಡ್ ಮಲ್ದೇರು ಲೈಕ್ ಪೂರ ಡೀಟೇಲಿಂಗ್ ಪೂರ ಬಾರಿ ಶೋಕುಂಡು ಆ್ಯಂಡ್ ಯನ್ ಇಡೀ ದುಂಬುಲ ಬೈದೈತೆ ಖಂಡಿಪ ಎವ್ರಿ ಇಯರ್ ಫ್ಯೂ ಟೈಮ್ಸ್ ಬೇರೆ ಮನೆ ಸೌಂದುಂಡು ಪೂರ ತೂದು ಮೂಲಿತ್ತಿನ ಎನರ್ಜಿ ಎಂಕ್ ಮಸ್ತ್ ಇಷ್ಟ ಉಂಡು ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್ ವಿತ್ ಕಂಪ್ಲೀಟಿಂಗ್ ದಿಸ್ ಪ್ರಾಜೆಕ್ಟ್ ವೆರಿ ವೆರಿ ವೆಲ್. ನವದುರ್ಗ ಲೇಖನ ಯಾನ್ಲ ಬರೆಪೆ ನಿಕುಲ್ ಮಾತೆರ್ಲ ಬರೆಯಲಿ. ಐ ಫೀಲ್ ಲೈಕ್ it's almost like manifestation and it will do great things for everyone.